ತಮ್ಮ ಆಡಳಿತದಲ್ಲಿ ಸಂಪೂರ್ಣವಾಗಿ ಇವತ್ತು ವಿಫಲವಾಗಿದ್ದುಕೊಂಡು ಜನಸಾಮಾನ್ಯರ ವಿಶ್ವಾಸವನ್ನು ಈ ದೇಶದ ಉದ್ದಗಲೂ ಕೂಡ ಇವತ್ತು ಕಳೆದುಕೊಳ್ಳುತ್ತಿದೆ. ಇದಕ್ಕೆ ನಡೆದಂತಹ ಇತ್ತೀಚಿನ ಚುನಾವಣೆಗಳೇ ಕಾರಣ. ಒಂದು ಹರಿಯಾಣ ಚುನಾವಣೆ ಇರಲಿ, ಮಹಾರಾಷ್ಟ್ರ ಚುನಾವಣೆ ಇರಲಿ, ಜಾರ್ಖಂಡ್ ಚುನಾವಣೆ ಇರಲಿ, ಬಹುಶಃ ಇವತ್ತು ಈ ರೀತಿಯ ಒಂದು ಸೋಲು ಅವರಿಗೆ ಅವರನ್ನು ಇವತ್ತು ಗೊಂದಲಗೊಳಪಡೋದು ವಿಚಾರ ಇವತ್ತು ಮಾಡಿದೆ. ಅದಕ್ಕಾಗಿ ಇವತ್ತು ಜನಸಾಮಾನ್ಯ ಯಾವುದೇ ಒಂದು ಪ್ರಯೋಜನ ಮತ್ತು ಜನಸಾಮಾನ್ಯರ ದಿನನಿತ್ಯದ ಅವರ ಜೀವನ ಸಾಗಿಸಲಿಕ್ಕೆ ಯೋಜನೆ ಇಲ್ಲಂಥ ಕಾನೂನುಗಳನ್ನು ಇವತ್ತು ತಂದು ಜನರ ಮಧ್ಯೆ ಅವರ ಗೊಂದಲವನ್ನು ಇವತ್ತು ಸೃಷ್ಟಿಸುತ್ತಿದ್ದಾರೆ. ಇವತ್ತು ಪೆಟ್ರೋಲ್ ಡೀಸೆಲ್ಗೆ ಬೆಲೆ ಇವತ್ತು ಜಾಸ್ತಿ ಆಗ್ತಾ ಇದೆ. ಗ್ಯಾಸಿಗೆ ಇವತ್ತು ಮೊನ್ನೆ ಮತ್ತೆ ಗ್ಯಾಸ್ ಇವತ್ತು ಜಾಸ್ತಿ ಆಯಿತು. ಬಂಗಾರ ರೇಟ್ ಇವತ್ತು ತೆಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, 45,000 ತನಕ ಇವತ್ತು ಹೋಯಿತು. ತರಕಾರಿ ಬೆಲೆ ಇವತ್ತು ಜಾಸ್ತಿ ಆಗಿದೆ. ಇರುವುದರಿಂದ ಎಲ್ಲ ತರಕಾರಿ ಬೆಲೆ ಇವತ್ತು ಜಾಸ್ತಿ ಆಗಿದೆ. ಕಾಮನ್ ಜನಸಾಮಾನ್ಯಗೆ ತನ್ನ ಜೀವನ ಮಾಡಲಿಕ್ಕೆ ದಿನನಿತ್ಯದಂಥ ದಿನನಿತ್ಯದ ಆ ಅಗತ್ಯದ ವಸ್ತುಗಳು ಏನಿದೆ ಆ ಸಾಮಾನ್ಯ ಜನರಿಗೆ ಇವತ್ತು ಜೀವನ ಮಾಡಲಿಕ್ಕೆ ಜನಸಾಮಾನ್ಯ ಕೈಗೆ ಎಟುಕದ ರೀತಿಯ ಬೆಲೆ ಇವತ್ತು ವಿಪರೀತವಾಗಿ ಏರಿಕೆ ಆಗ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡಿ ಜನಸಾಮಾನ್ಯರಿಗೆ ನೆಮ್ಮದಿ ಜೀವನ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಇವತ್ತು ಸಂಪೂರ್ಣವಾಗಿ ಇವತ್ತು ವಿಫಲವಾಗಿದೆ. ಇದನ್ನು ಇವತ್ತು ಮರೆಮಾಚಲು ದೇಶದಲ್ಲಿ ಗೊಂದಲವನ್ನು ಸೃಷ್ಟಿಸಿ ಇದಕ್ಕೆ ಕಾಂಗ್ರೆಸ್ ಕಾರಣ ಅಂತೇಳಿ ಗೂಬೆ ಕೂರಿಸುವಂಥ ವ್ಯರ್ಥ ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಈ ದೇಶದ ಉದ್ದಗಲಕ್ಕೂ ಬಹುಶಃ ನಿಮ್ಮನ್ನು ಸೇರಿ ಈ ದೇಶದ ಯಾವುದೇ ಒಂದು ಹಿರಿಯರಿರಲಿ, ಯಾವುದೇ ಒಬ್ಬ ವ್ಯಾಪಾರಸ್ಥರಿರಲಿ, ಯಾರ ಇವತ್ತು ಬೇರೆ ಬೇರೆ ಕಡೆ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ಮತ್ತು ಮಾಧ್ಯಮ ವರ್ಗದ ಜನ ಇವತ್ತು ದುಡಿಯೋ ವರ್ಗ ಯಾರಿದ್ದಾರೆ, ಇವತ್ತು ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು ಯಾರು ಕೂಡ ಇವತ್ತು ನೆಮ್ಮದಿಯಿಂದ ಇಲ್ಲ. ಒಬ್ಬರು ಕೂಡ ಯಾವುದಾದ್ರು ಒಂದು ವರ್ಗಕ್ಕೆ ನಾವು ನ್ಯಾಯ ಕೊಟ್ಟಿದ್ದೇವೆ, ನೆಮ್ಮದಿ ಇದ್ದಾರೆ ಇರುವಂಥ ಒಂದು ಕೆಲಸ ಕೇಂದ್ರ ಸರ್ಕಾರ ಮಾಡಲಿಲ್ಲ. ಇವತ್ತು ಎಲ್ಲರೂ ಕೂಡ ಒಂದಲ್ಲೊಂದು ಟೆನ್ಷನಲ್ಲಿದ್ದಾರೆ. ಒಂದಲ್ಲೊಂದು ಟೆನ್ಷನ್ನಲ್ಲಿ ಇವತ್ತು ಈ ದೇಶದ ಸರ್ವ ಜನರು ಕೂಡ ಇವತ್ತು ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಟೆನ್ಷನನ್ನು ದೂರ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಯೋಜನೆ ಹಮ್ಮಿಕೊಂಡಿದೆಯಾ? ರಾಜ್ಯ ಸರ್ಕಾರ ಯೋಜನೆ ಹಮ್ಮಿಕೊಂಡಿದೆಯಾ? ಯಾವುದು ಕೂಡ ಇವತ್ತು ಇಲ್ಲ. ಆರ್ಥಿಕದ ದುಸ್ಥಿತಿ ಇವತ್ತು ಯಾವ ಸ್ಥಿತಿ ನಮ್ಮ ರಾಜ್ಯದಲ್ಲಿ ಇವತ್ತಿದೆ ಅಂತ ಹೇಳಿದರೆ ಬಹುಶಃ ನಿಮ್ಗೆ ಗೊತ್ತಿದೆ. ಅತ್ಯಂತ ಶ್ರೀಮಂತರಾದಂತಹ ಕಾಫಿ ಡೇ ಸಿದ್ಧಾರ್ಥ ಅವರು ಬಹುಶಃ ನೇತೃತ್ವದಲ್ಲಿ ಇವತ್ತು ಜೀವ ಕಳೆಯುವಂಥ ವಿಚಾರ ಆಯಿತು. ಯಾಕೆ? 1.1 ಅವರ ಆರ್ಥಿಕವಾದ ದುಸ್ಥಿತಿ ಪರಿಸ್ಥಿತಿ ಕಾರಣ. ನಮ್ಮ ಬೊಲಿಯಾರ್ನಲ್ಲಿರುವಂಥ ಫೈನಾನ್ಸರ್ ಇವತ್ತು ಒಬ್ಬರು ಪ್ರಭಾಕರ್ ಆಚಾರ್ಯ ಅಂತ ಇದ್ದರು, ಅತ್ಯುತ್ತಮವಾಗಿ ಭಾಳಷ್ಟು ವರ್ಷಗಳಿಂದ. ಅವ್ರು ಬಹುಶಃ ಅವರ ಜೀವ ಕಳ್ಕೊಂಡ್ರು. ಯಾಕೆ? ಫೈನಾನ್ಷಿಯಲ್ ಖರ್ಚು ಕಷ್ಟಕಾರ ಬಂದ ಕಾರಣ ಆಗಿದೆ ಅಂತೇಳಿ ಇವತ್ತು ಎಲ್ಲರೂ ಕೂಡ ಗೊತ್ತಿರೋಂಥ ವಿಚಾರ. ಮೊನ್ನೆ ನಮ್ಮ ಯುವಕ ನಿತಿನ್ ಕೊಟ್ಟಾರಿ ಅಂತೇಳಿ ಪುತ್ತಾರ್ನ ಯುವಕ ಬಂದು ಬಹುಶಃ ಇಲ್ಲಿ ನೇತ್ರಾವತಿಯಲ್ಲಿ ಮತ್ತೆ ಇವತ್ತು ಆಡ್ತಾರೆ. ನಾವು ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೇವೆ. ಮನೆ ಕಟ್ಟಲಿಕ್ಕೆ ಕೆಲಸ ಮಾಡ್ತಿದ್ರು, ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿತ್ತು, ಮನೆ ಕಟ್ಟಿದ್ರು, ಮನೆ ಅರ್ಧದ ಬಾಕಿಯಾಗಿದೆ. ಆರ್ಥಿಕವಾದ ಮುಗ್ಗಟ್ಟಿನಿಂದ ಇವತ್ತು ಅವರು ಹೌದು ಇವರು ಬಹುಶಃ ಇವತ್ತು ನಮ್ಮ ಜೀವನ ಇವತ್ತು ಕಲ್ಕೊಂಡ್ರು ಅಂತೇಳಿ ನಿಮ್ಮ ಮಾಧ್ಯಮದಲ್ಲಿ ನೋಡುವಂಥದ್ದು. ಸೊ ಇಂಥ ಎಷ್ಟೋ ಜನ ಅತ್ಯಂತ ಶ್ರೀಮಂತದಿಂದ ಹಿಡಿದು ಅತ್ಯಂತ ತಳಮಟ್ಟದ ಮಾಧ್ಯಮ ಯಾವ ದುಡಿಯೋವರ್ಗ ಇದೆಯಾ ಎಲ್ಲರೂ ಕೂಡ ಇವತ್ತು 3 ಜನ ಮಾತ್ರ ಕಳ್ಕೊಂಡದ್ದು. ಅಂಥ ಪರಿಸ್ಥಿತಿ ಮತ್ತು ಒತ್ತಡ ಭಾಳಷ್ಟು ಜನ ಇವತ್ತು ನಮ್ಮ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ನಮ್ಮ ಸಮಾಜದಲ್ಲಿ ಇವತ್ತು ಇದ್ದಾರೆ. ಎಲ್ಲರ ಆರ್ಥಿಕ ಮುಗ್ಗಟ್ಟು ಇವತ್ತು ಅವರ ಕೃತಿಗೆ ಬಂದು ನಿಲ್ಲುವಂಥ ವಿಚಾರ ಇವತ್ತಾಗಿದೆ. ಎಲ್ಲಿ ಹೋದರೂ ಕೂಡ ಇವತ್ತು ವ್ಯಾಪಾರ ಇಲ್ಲ, ದುಡಿಮೆ ಇಲ್ಲ, ಕೆಲಸವನ್ನು ಕಲ್ಕುವಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ಇದನ್ನು ಸರಿಪಡಿಸಲಿಕ್ಕೆ ರಾಜ್ಯ ಸರ್ಕಾರ ಮತ್ತು BJP ಕೇಂದ್ರ ಸರ್ಕಾರ
ಈ ಒಂದು ಕಾರ್ಯಕ್ರಮ ಇವತ್ತು ದೇಶದ ಜನರಿಗೆ ಮತ್ತು ರಾಜ್ಯದ ಜನರಿಗೆ, ನಮ್ಮ ಜಿಲ್ಲೆಯ ಜನರಿಗೆ ಕೊಟ್ಟಿದೆ ಅಂತೇಳಿ ಇವತ್ತು ಕೊಡಬೇಕು. ಇವತ್ತು ಎಲ್ಲ ವರ್ಗದವರು ಕೂಡ, ಅದು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಸೋದರತೆ ಬಾಳುವಂಥ ವಾತಾವರಣ ನಿರ್ಮಾಣ ಮಾಡಲಿ. ಇವರು ಯಾರ ಟೆನ್ಷನ್ ಅದು ಕಡಿಮೆ ಮಾಡಿದಾರಾ? ಯಾವುದೇ ಒಂದು ಧರ್ಮಕ್ಕೂ ಕೂಡ ಇವರು ಉಪಕಾರ ಆಗಲಿಲ್ಲ, ಯಾರಿಗೂ ಕೂಡ. ಬರೀ ಇವತ್ತು ಭಾವನಾತ್ಮಕವಾಗಿ ಮಾತಾಡೋದಲ್ಲದೆ ಸಮರ್ಪಕವಾಗಿ ಇವರು ಪ್ರಯೋಜನ ಆಗುವಂಥ, ಯಾರಿಗೂ ಕೂಡ ಪ್ರಯೋಜನ ಆಗುವಂಥ ಕೆಲಸ ಇವತ್ತು ಏನು ಮಾಡಿದ್ದಾರೆ. ಅದು ಬಿಟ್ಟು BR ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ತಿದ್ದಲಿಕ್ಕೆ ಹೋಗಿ ಇಡೀ ದೇಶದ ಇವತ್ತು ಗೊಂದಲ ತರುವಂಥ ವಿಚಾರ ಇವತ್ತು ಮಾಡಿದ್ದಾರೆ. ನಿಮಗೆಲ್ಲ ಇವತ್ತು ಗೊತ್ತಿರುವ ವಿಚಾರ ಸಂಬಂಧಪಟ್ಟ ಹಾಗೆ ಇವತ್ತು ದೇಶದ ಉದ್ದಗಲಕ್ಕೂ, ರಾಜ್ಯ ಉದ್ದಗಲಕ್ಕೂ, ನಮ್ಮ ರಾಜ್ಯದಲ್ಲಿ ಕೂಡ NRC ಮತ್ತು CA ಬಗ್ಗೆ ಪ್ರಬಲವಾದ ವಿರೋಧ ಇದೆ. ಇದಕ್ಕೆ ಇವತ್ತು ಇವತ್ತು ಅಲ್ಲಿ ಇವತ್ತು ಜನಸಾಮಾನ್ಯ ಬಲ ಹೆದರಿಕೆ ಮತ್ತು ಸಂಶಯದಿಂದಿದ್ದಾರೆ. ಇದರ ಬಗ್ಗೆ ಕೇಂದ್ರ ಸರ್ಕಾರ ಇನ್ನೂ ಕೂಡ ಕ್ಲಾರಿಟಿ ಕೊಡಲಿಲ್ಲ. ಇವತ್ತು ಪಾರ್ಲಿಮೆಂಟ್ನಲ್ಲಿ ಇಷ್ಟೆಲ್ಲ ಗೊಂದಲ ಇಡೀ ದೇಶದಾಗಲಿಕ್ಕೆ ಕಾರಣ ಏನು? ಪಾರ್ಲಿಮೆಂಟ್ನಲ್ಲಿ ಜವಾಬ್ದಾರಿ ಸ್ಥಾನ ಇರುವಂತಹ ಗೃಹ ಸಚಿವರು ಹೇಳ್ತಾರೆ, ನಾವೀಗ ಆಸಾಮಲ್ಲಿ ತಂದಿದ್ದೇವೆ, ಮುಂದೆ ಎಲ್ಲ ದೇಶದಲ್ಲಿ ಕೂಡ ಉದ್ಯೋಗ ತರ್ತೇವೆ ಅಂತೇಳಿ. ಅದರ ಬಗ್ಗೆ ಪೇಪರ್ ಟೇಬಲ್ ಆಗಲಿಲ್ಲ, ಅದರ ಬಗ್ಗೆ ಚರ್ಚೆ ಆಗಲಿಲ್ಲ, ಅದರ ಬಗ್ಗೆ ವಿಚಾರ ಇಲ್ಲ, ಏನು ಸಬ್ಜೆಕ್ಟೇ ಬರಲಿಲ್ಲ. ಇದೆಲ್ಲ ಬರದೆ ಪಾರ್ಲಿಮೆಂಟಲ್ಲಿ ಈ ರೀತಿಯ ಗೊಂದಲವಾದ ಸ್ಟೇಟ್ಮೆಂಟನ್ನು ಯಾಕೆ ಕೊಟ್ಟಿದ್ದಾರೆ? ತದನಂತರ ಪ್ರಧಾನಮಂತ್ರಿ ಹೇಳ್ತಾರೆ ಅಂಥ ವಿಚಾರವೇ ಇಲ್ಲ, ಆ ಸಬ್ಜೆಕ್ಟೇ ಬರಲಿಲ್ಲ ಅಂತ ಹೇಳೋದ್ರೆ ಪ್ರಧಾನಮಂತ್ರಿಯವರು ಹೇಳ್ತಾರೆ. ಆಗ ಈ ಗೊಂದಲ ಯಾಕೆ ಅಂತ ಈ ದೇಶದ ಜನರ ಮಧ್ಯೆ ಗೊಂದಲ ಸೃಷ್ಟಿಸುವಂಥ ಅಗತ್ಯತೆ ಏನು? ಇಡೀ ದೇಶದ ಇಂತೆಲ್ಲ ಗೊಂದಲ ಇರುವಾಗ ರಾಜ್ಯದಲ್ಲಿ ಈ ಗೊಂದಲವನ್ನು ನಿರ್ವಹಿಸುವಂಥ ಜವಾಬ್ದಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಉಂಟಾ ಇಲ್ವ ಅಂತೇಳಿ BJP ಇವತ್ತು ಹೇಳಬೇಕು. ಇವತ್ತು ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ NRC ಸಂಬಂಧಪಟ್ಟ ಯಾವುದೇ ವಿಚಾರ ಇವತ್ತು ಇಲ್ಲ, ಗಮನಕ್ಕೆ ಬರಲಿಲ್ಲ ಅಂತೇಳಿ. ಅದೇ ವಿಚಾರವನ್ನು ರಾಜ್ಯದ ಮುಖ್ಯಮಂತ್ರಿ ಗೃಹ ಸಚಿವರು ಹೇಳಬೇಕಲ್ಲ. ಅಂತ ಯಾವುದೇ ವಿಚಾರ ಇಲ್ಲ, ನೀವು ಗೊಂದಲಗೊಳಪಡಬೇಡಿ, ಇದಕ್ಕೆ ಸಂಬಂಧಪಟ್ಟಾಗೆ ಬರೋದು ಮುಂಚೆ ಬರೋದು ಏನೆಲ್ಲ ವಿಚಾರಗಳು ನಾವು ಏನೆಲ್ಲ ಡಾಕ್ಯುಮೆಂಟ್ ಬೇಕು ನಾವು ಕ್ಲಾರಿಟಿ ಮಾಡ್ತೇವೆ, ಯಾವುದೋ ರೂಲ್ಸ್ ಬರಲಿಲ್ಲ. ಇದರಿಂದಾಗಿ ಇಡೀ ಊರಲ್ಲಿ ಇವತ್ತು ಗೊಂದಲ ಆಗಿ ಅಲ್ಲಲ್ಲಿ ಆಂದೋಲನ, ಅಲ್ಲಲ್ಲಿ ಪ್ರತಿಭಟನೆ, ಅಲ್ಲಲ್ಲಿ ಜನಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಆಗಿದೆ. ನೋಡಿ, ಒಂದು ಕಾನೂನು ಮತ್ತು ಒಂದು ನಿಯಮಗಳು ಬಂದಾಗ ಕೆಲವೊಂದು ವರ್ಗದವರಿಗೆ ಅದರ ಬಗ್ಗೆ ತೊಂದರೆ ಆಗ್ತದೆ ಅಂತೇಳಿ ಆಲೋಚನೆ ಮಾಡಿದಾಗ ಅದರ ಬಗ್ಗೆ ಪ್ರತಿಭಟಿಸುವುದು ಸ್ವಾಭಾವಿಕ. ಜನರ ನೋವು ಮತ್ತು ಜನರ ಭಯವನ್ನು ಇವತ್ತು ಅವರು ಪ್ರತಿಭಟನೆ ಮುಖಾಂತರ ವ್ಯಕ್ತಪಡಿಸ್ತಾರೆ. ಜವಾಬ್ದಾರಿ ಸ್ಥಾನದಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆ ಒಂದು ಭಯವನ್ನು ದೂರ ಮಾಡುವಂಥ ಜವಾಬ್ದಾರಿ ಹಮ್ಮಿಕೊಳ್ಬೇಕು. ಅದರ ಬಗ್ಗೆ ಏನು ಕೂಡ ಮಾತಾಡದೆ ಪ್ರತಿಭಟನಾಕಾರರೆಲ್ಲರೂ ಕೂಡ ಈ ದೇಶಕ್ಕೆ ವಿರುದ್ಧವನ್ನು ಬಿಂಬಿಸಿಕೊಂಡು ಇವರ ಪಕ್ಷದ ಮುಖಾಂತರ ಮನೆ ಮನೆಗೆ ಹೋಗಿ ಅಂತ ಎಂಥ ಜಾಗೃತಿ ಮತ್ತೆ ಗೊಂದಲ ಸೃಷ್ಟಿಸುವುದಾ? ಅಂಗಡಿಗೆ ಹೋಗಿ ಯಾಕೆ ನಾವು ಜನರ ಮಧ್ಯೆ ಗೊಂದಲ ಸೃಷ್ಟಿಸಬೇಕು? ಗೊಂದಲ ಸೃಷ್ಟಿಸಿದ ಯಾಕೆ? ನೊಂದವರು ಅದನ್ನು ಪ್ರತಿಭಟಿಸ್ತಾರಪ್ಪ. ಸರ್ಕಾರಕ್ಕೆ ಅದನ್ನು ಬೆಂಬಲ ಕೊಡಲಿಕ್ಕೆ ಅದರ ಅಗತ್ಯ ಅವರು ಆಲ್ರೆಡಿ ಆ ಅಧಿಕಾರದಲ್ಲಿ ಬಂದು ಕೂತ್ಕೊಂಡಿದ್ದಾರಲ್ಲ. ಇದರಲ್ಲಿ ಜನರಿಗೆ ಬೇಕಾದರೆ ಅವ್ರು ಈಗಾಗಲೇ ಪ್ರಧಾನಮಂತ್ರಿಗಳು, ಜವಾಬ್ದಾರಿ MP ಗಳು ಅಲ್ಲಿ ಇವತ್ತು ಸಭೆ ಮಾಡ್ತಾ ಇದ್ದಾರೆ, ಮಾಡಲಿ. ಕಾರ್ಯಕರ್ತ ಜನರ ಮಧ್ಯೆ ಯಾಕೆ ಗೊಂದಲವನ್ನು ಸೃಷ್ಟಿಸಬೇಕು? ಜನರ ಮಧ್ಯೆ ಯಾಕೆ ಅದು ವೈಮಾನ ಕೆಲಸ ಇವತ್ತು ಆಗಬೇಕು? ಆದ ಕಾರಣ ನಾನು ಜಿಲ್ಲಾಧಿಕಾರಿ ಕೂಡ ಕೇಳ್ಕೊಳ್ತೇನೆ ಮತ್ತು ನಾವು BJP ಮುಖಂಡರಿಗೆ ಕೂಡ ಹೇಳುವಂಥದ್ದು, ದಯವಿಟ್ಟು ಈ ರೀತಿಯ ಗೊಂದಲ ಸೃಷ್ಟಿಸುವಂಥ ಕೆಲಸ ಬಹುಶಃ ಎಲ್ಲಿಯೂ ಕೂಡ ಇವತ್ತು ಮಾಡೋದು ಬೇಡ. ನಮ್ಮ ಊರು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ನಮಗೆ ಅತ್ಯಂತ ಶಾಂತಿ ಮತ್ತು ನೆಮ್ಮದಿಯಿಂದ ಇರಬೇಕು. ನಮಗೆ ಜಾತಿ ಮುಖ್ಯ ಅಲ್ಲ, ನಮಗೆ ಪ್ರದೇಶ ಮುಖ್ಯ. ರೀಜನ್ ಈಸ್ ನಾಟ್ ಇಂಪಾರ್ಟೆಂಟ್, ರಿಲಿಜನ್ ಈಸ್ ನಾಟ್ ಇಂಪಾರ್ಟೆಂಟ್, ರೀಜನ್ ಈಸ್ ಇಂಪಾರ್ಟೆಂಟ್. ರೀಜನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ರಿಲಿಜನ್. ಅದು ಎಲ್ಲ ದೇಶದ ಇವತ್ತು ನೋಡಿಕೊಂಡು ಬರುವಂಥ ಕೆಲಸ. ಇವತ್ತು ನಮ್ಮನ್ನು ನಿಮಗೆ ಅಲ್ಲಿ ದುಬೈ ಹೋದ ತಕ್ಷಣ ನಮ್ಮನೆಯಲ್ಲಿ ಯಾರು ತಗೊಳ್ಳಿಕ್ಕೆ ತಯಾರಿಲ್ಲ. ಅವರವರ ಪ್ರದೇಶವನ್ನು ಮಾತ್ರ ನೋಡ್ತಾರೆ. ಅವರ ಪ್ರದೇಶದಲ್ಲಿ ವ್ಯಾಪ್ತಿಯಲ್ಲಿ ಯಾರಿದ್ದಾರೆ
ಅವರ ಪ್ರದೇಶದ ಕಾನೂನು ವ್ಯಾಪ್ತಿಯಲ್ಲಿದ್ದಾರೆ. ಅವರಿಗೆ ಎಲ್ಲ ಜಾತಿ, ಅವರ ಪ್ರದೇಶ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಜಾತಿ, ಎಲ್ಲ ಮತ ವರ್ಗದವನ್ನು ಒಂದೇ ತಾಯಿಯ ಮಕ್ಕಳ ರೀತಿ ನೋಡಿಕೊಂಡು ಅತ್ಯಂತ ಶಾಂತಿಯುತವಾದ, ಅತ್ಯಂತ ಅಭಿವೃದ್ಧಿಯ, ಅತ್ಯಂತ ಜನಸಾಮಾನ್ಯ ಬರುವಂಥ ಒಂದು ಪ್ರದೇಶವಾಗಿ ನಿರ್ಮಾಣ ಮಾಡ್ತಾರೆ. ಸೊ ನಮಗೇನಿದೆ, ನಮ್ಮ ಪ್ರದೇಶದಲ್ಲಿ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಒಂದೇ ತಾಯಿ ಮಕ್ಕಳ ಸಾಮಾನ್ಯತೆ ನೋಡಿಕೊಂಡು ನಮ್ಮ ಪ್ರದೇಶ ಇವತ್ತು ಅಭಿವೃದ್ಧಿ ಆಗಬೇಕು, ನಮ್ಮೆಲ್ಲರ ಇವತ್ತು ಉದ್ದೇಶ ಆಗಿದೆ. ಅದಕ್ಕಾಗಿ ಬಹುಶಃ ಈ ಒಂದು ಗೊಂದಲ ಒಂದು ಸಮಾಜದಲ್ಲಿ ಜನರ ಮಧ್ಯೆ ಗೊಂದಲ ಸೃಷ್ಟಿಸಲಿಕ್ಕೆ ಇವತ್ತು ಎಲ್ಲಿ ಕೂಡ ಅವಕಾಶ ಆಗಬಾರ್ದು. ನಿನ್ನೆ ಸಣ್ಣ ವಿಚಾರಗಳು ಇವತ್ತು ತೊಕ್ಕೋಟಿನಲ್ಲಿ ಆಯಿತು. ಇವತ್ತು ಬೆಳಿಗ್ಗೆ ನಮ್ಮ ಆಸ್ಪತ್ರೆಯಲ್ಲಿ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಆಗ್ತದೆ. ಕೆಲವು ಕಡೆ ಮನೆಗೆ ಹೋದಾಗ ಜನರಿಗೆ ಗೊತ್ತಿರೋದಿಲ್ಲ. ಸೊ ಜನರು ಕೂಡ ಸಂಪೂರ್ಣವಾದ ಗೊಂದಲದ ವಾತಾವರಣದಲ್ಲಿದ್ದಾರೆ. ನಾವು ಕೂಡ ಕೇಂದ್ರ ಸರ್ಕಾರದ ಜನವಿರೋಧಿ ಕಾನೂನು ಮತ್ತು ನೀತಿಯ ವಿರುದ್ಧ ಭಾರತ್ ಬಚಾವೋ ಆಂದೋಲನವನ್ನು ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಹೋಗಿ BJPಯ ಆಡಳಿತ ವೈಫಲ್ಯ, ಈ ಜನವಿರೋಧಿ ಮತ್ತು ಸಂವಿಧಾನ ವಿರೋಧಿ ಇವತ್ತು ಕಾನೂನುಗಳನ್ನು ತಂದದ್ದು, NRC ಬಗ್ಗೆ ಗೊಂದಲ ಸೃಷ್ಟಿಸುವಂಥದ್ದು, ಮತ್ತು ಇವರಿಂದ ಯಾರಿಗೂ ಕೂಡ ಸಮಾಧಾನ ಇಲ್ಲ ಅಂತ, ಮತ್ತು ಇದರಿಂದ ಏನೆಲ್ಲ ತೊಂದರೆ ಯಾರಿಗೆಲ್ಲ ಆಗ್ತದೆ ಅಂತೇಳಿ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಕೂಡ ಪ್ರತಿಯೊಂದು ಮನೆಗೆ ಹೋಗಲಿಕ್ಕೆ ಕಾಂಗ್ರೆಸ್ ಪಕ್ಷ ಅದು ಮಂಗಳೂರು ವಿಧಾನಸಭೆ ಕ್ಷೇತ್ರದ ಉಳ್ಳಾಲ ಬ್ಲಾಕ್ ಮತ್ತು ಮುಡಿಪು ಬ್ಲಾಕ್ ಈಗಾಗಲೇ ಎಲ್ಲ ರೀತಿಯ ತಯಾರು ಮಾಡಿದೆ. ಆದರೆ ಗೊಂದಲ ಇರುವ ಕಾರಣ ನಾವು ಮತ್ತೆ ಗೊಂದಲ ಮಾಡೋದು ಬೇಡ. ನಾವು ಅದನ್ನು ಸ್ವಲ್ಪ ಮುಂದಕ್ಕೆ, ಈ ಎಲ್ಲ ವಿಚಾರ ಸ್ವಲ್ಪ ತಣ್ಣಗಾಗಲಿ, ಅದನ್ನು ಮುಂದಕ್ಕೆ ಹಾಕುವಂಥ ವಿಚಾರ ನಾವು ಇವತ್ತು ಮಾಡಿದ್ದೇವೆ. ನಮ್ಮ ಕಾರ್ಯಕರ್ತರು ಕೂಡ, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಯೊಂದು ಮನೆಗೆ ಹೋಗಿಕೊಂಡು ಇವರೆಲ್ಲ ಈ ರೀತಿಯ ಗೊಂದಲಮಯ ಒಂದು ಕಾನೂನುಗಳು ಮತ್ತು ಒಂದು ಸ್ಪಷ್ಟತೆ ಇಲ್ಲದೆ ಸಂವಿಧಾನ ವಿರೋಧವಾಗಿ, ಮಹಾತ್ಮ ಗಾಂಧಿಯ ಕನಸಿನ ಭಾರತದ ವಿರುದ್ಧವಾಗಿ ನಡೆಸುವಂಥ ಆಡಳಿತ, ಇವರ ಬೆಲೆ ಏರಿಕೆಗಳು, ಇನ್ನು ಎಲ್ಲ ವಿಚಾರಗಳನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಹೋಗಿಕೊಂಡು ತನ್ನ ಜನಜಾಗೃತಿ ಮೂಡಿಸಲಿಕ್ಕೆ ಇವತ್ತು ತಯಾರಾಗಿದ್ದಾರೆ. ಈ ಒಂದು ಗೊಂದಲ ಸ್ವಲ್ಪ ಕಡಿಮೆ ಆಗಿ ನಾವು ಅದನ್ನು ಸ್ವಲ್ಪ ಇವತ್ತು ಮುಂದಕ್ಕೆ ನಾವಿವತ್ತು ಹಾಕಿದ್ದೇವೆ.